ನೋಡ್ಲಿಕ್ಕೆ ನಮ್ದು ಗೋಬಿ ಮಂಚೂರಿ ಬರುತ್ತಲ್ಲ ಸೇಮ್ ಅದೇ ತರ ಬಂದಿದೆ, ಆದ್ರೆ ನಮ್ಮ ಇವತ್ತಿನ ಸ್ಪೆಷಲ್ ಆಲೂ ಮಂಚೂರಿ. ಓಕೆ, ನಮಸ್ಕಾರ ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ವಿವಿಧ ಶೈಲಿಯ ವಿಶೇಷವಾದ ಖಾದ್ಯಗಳನ್ನು ನೀವು ನೋಡಿರ್ತೀರಿ. ನೋಡೋಣ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ವೀಣಾ ಅವರು ಯಾವ ರೀತಿಯ ರುಚಿಕರವಾದ ಖಾದ್ಯವನ್ನು ಹೇಳಿಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೌಖ್ಯ. ಸೌಖ್ಯ. ಇವತ್ತು ಯಾವುದು ಎರಡು ರೆಸಿಪಿ ಜೊತೆ ಬಂದಿದ್ದೀರಿ? ಆಲೂ ಮಂಚೂರಿ ಮತ್ತೆ ಶೀರ ಚುಕ್ಕು ಹಾಕಿ ಮಾಡೋದು. ಫಸ್ಟ್ ಇದು ಯಾವುದು? ಆಲೂ ಮಂಚೂರಿ. ಹಾಲು ಮಂಚೂರಿ. ಓಕೆ, ಇದು ಡಿಫ್ರೆಂಟ್ ಆಗಿದೆ ಕೇಳಲಿಕ್ಕೆ. ಇನ್ನೊಂದು ಶೀರ. ಓಕೆ, ಎರಡು ಕೂಡ ಡಿಫ್ರೆಂಟ್ ಆದ ರೆಸಿಪೀಸ್. ಹೋಗುವ ಕಿಚನ್ಗೆ ಬನ್ನಿ. ಓಕೆ, ಫಸ್ಟ್ ಈಗ ಯಾವುದು ಮಾಡ್ತಿದ್ದೀರಿ ಮೇಡಮ್? ಈಗ ಆಲೂ ಬಟಾಟೆ ಸ್ಮ್ಯಾಶ್ ಆಲೂ ಮಂಚೂರಿ ಅಲ್ಲ? ಹೌದು. ಓಕೆ, ಮೊದಲಿಗೆ ಬಟಾಟೆ ಅದನ್ನು ನೀವು ಬೇಯಿಸಿ ತಂದದ್ದು. ಅದೀಗ ಇದು ತೆಗೆದು ಗೋಬಿ ಮಂಚೂರಿ ಕೇಳಿದ್ದೇನೆ, ಇದು ಸ್ವಲ್ಪ ಡಿಫ್ರೆಂಟ್. ಆಲೂ ಮಂಚೂರಿ ಇಲ್ಲಿ ನೀವು ಎರಡು ಆಲೂಗಡ್ಡೆ ತಗೊಂಡಿದ್ದೀರಿ. ಹೌದು, ಎರಡು. ಇದು ಮೇಡಮ್ ಅಂದ್ರೆ ಈವ್ನಿಂಗ್ ಸ್ನಾಕ್ ತರ ಒಳ್ಳೆದಾಗ್ತದೆ, ಊಟಕ್ಕೆ ಆಗ್ತದೆ. ಊಟ ಫ್ರೈ ಮಾಡಿ ಅದೇ ಚಿಲ್ಲಿ ಈಗ ಗೋಬಿ ಮಾಡ್ತೇವೆ ಹಾಗೆ ಆ ರೀತಿ ಬರುತ್ತೆ. ಬಿಸಿ ಬಿಸಿ ತಿನ್ಲಿಕ್ಕೆ ಒಳ್ಳೆ. ಈಗ ಅಂದ್ರೆ ಮಳೆ ಕೂಡ ಬರ್ತಾ ಉಂಟು, ಹೌದು. ಬಿಸಿ ಬಿಸಿಯಾಗಿ ತಿನ್ಲಿಕ್ಕೆ ಸಿಕ್ಕಿದ್ರೆ ಒಳ್ಳೆದಾಗ್ತದೆ. ಸೊ ಅದ್ರಲ್ಲಿ ಎಂತ ಸಿಗದಾಗೆ ಹೌದು, ಅದು ರೌಂಡ್ ಇದು ಮಾಡುವಾಗ ಗಂಟಾಗಿ ಸಿಗ್ತದೆ ಅಲ್ಲ. ಕೈಯಲ್ಲಿ ಮಾಡ್ಕೊಂಡ್ರೆ ಮಿಕ್ಸಿಯಲ್ಲಿ ಅಂದ್ರೆ ನೀರು ಆಗ್ತದೆ ಸ್ವಲ್ಪ, ಅದು ನಮಗೆ ಸರಿ. ಹೌದು, ಸೊ ಕೈಯಲ್ಲಿ ಮಾಡಿದ್ರೆ ಕರೆಕ್ಟ್ ಬರ್ತದೆ ನಮಗೆ. ಆಯ್ತು. ಓಕೆ, ಈಗ ಉಪ್ಪು ಹಾಕ್ತೇನೆ ಫಸ್ಟ್. ಮೆಣಸಿನ ಹುಡಿ ಹಾಕ್ತೇನೆ. ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಹಾಕ್ಬೇಕು. ಕಾಳು ಮೆಣಸಿನ ಹುಡಿ ಸ್ವಲ್ಪ ಟೇಸ್ಟ್. ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಮತ್ತೆ ಇದು ನಮ್ದು ಪೆಪ್ಪರ್ ಪೌಡರ್, ಸ್ಪೈಸಿ ಸ್ವಲ್ಪ. ನೀರುಳ್ಳಿ. ಹೌದು, ನೀರುಳ್ಳಿ ಮತ್ತೆ ಹಸಿರು ಮೆಣಸು ಅದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ, ಕೊತ್ತಂಬರಿ ಸೊಪ್ಪು. ಕಾರ್ನ್ಫ್ಲೋರ್ ಬೇಕಿದ್ರೆ ಹಾಕ್ಬೋದು, ಅದೊಂದು ಸ್ವಲ್ಪ ನಮಗೆ ರೌಂಡ್ ಆಗ್ತದೆ ಸ್ವಲ್ಪ. ಅದು ಬಿಟ್ಕೊಳ್ಬಾರ್ದು ಬೈಂಡಿಂಗಿಗೆ ಬೇಕಿದ್ರೆ, ಆದರೆ ಆಗ್ತದೆ ಇದು. ಅದನ್ನು ಸ್ವಲ್ಪ ಹಾಕಿದರೆ ಒಳ್ಳೆಯದಾಗುತ್ತೆ. ಇದಂದ್ರೆ ಮೇಡಮ್ ಇದೀಗ ಡೀಪ್ ಫ್ರೈಯೇ ಇಲ್ಲ ಶಾಲೋ ಫ್ರೈ ಬರುತ್ತೆ ಇದು? ನಾವಂದ್ರೆ ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಈಗ ನಾವು ಅಂಬಡೆ ಎಲ್ಲ ಬಿಡ್ತೇವಲ್ಲ, ಸೊ ಅದೇ ರೀತಿ ಬರುತ್ತೆ. ಸ್ವಲ್ಪ ಹಾಕ್ತೇನೆ ಕಾರ್ನ್ಫ್ಲೋರ್ ಸ್ವಲ್ಪ. ಇದು ಇಷ್ಟು ಮಾಡಿ ಈಗ ಉಂಡೆ ಮಾಡಿ ಇಡಬೇಕು ಮ್ಯಾಮ್ ಇದು. ಸೊ ಇಷ್ಟು ಮಾಡಿದ್ಮೇಲೆ ಈಗ ಎಣ್ಣೆಯಲ್ಲಿ ಬಿಡ್ಲಿಕ್ಕೆ? ಹೌದು, ರೌಂಡ್ ಉಂಡೆ ಮಾಡಿ ಬಿಡಿ. ನಾವು ಹಾಗಾದ್ರೆ ಎಣ್ಣೆ ಇಟ್ಕೊಳ್ಳುವ ಗ್ಯಾಸಲ್ಲಿ. ಓಕೆ, ಎಣ್ಣೆ ಹಾಕೊಳ್ಬೇಕಾ? ಹಾಕಿ ಸಿಮ್ಮಲ್ಲಿ ಇಡಿ. ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸೊ ಇದನ್ನು ಸ್ವಲ್ಪ ಸಣ್ಣದಾಗಿ ನಾವು ಮಾಡ್ಕೊಳ್ಬೇಕು. ಅಂದರೆ ಮಂಚೂರಿ ಅಲ್ಲ, ಸೊ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಬೇಕು ಅದನ್ನು. ಇದಂದರೆ ಮೇಡಮ್ ಹೀಗೆ ಡ್ರೈ ಆಗಿ ಬರ್ತದೆ, ಸ್ವಲ್ಪ ಗ್ರೇವಿ ಅಂದರೆ ಮಂಚೂರಿ ಅಂದರೆ ಸ್ವಲ್ಪ ಗ್ರೇವಿ ಸ್ವಲ್ಪ ಬರುತ್ತೆ. ಅಂದರೆ ಸ್ವಲ್ಪ ಮಂಚೂರಿ ಅಂದರೆ ಅದೇ ಸಾಸ್ ಎಲ್ಲ ಹಾಕ್ತೇವಲ್ಲ, ಹಾಗಾಗಿ ವೆಜ್ಜಲ್ಲಿ ಕೂಡ ತುಂಬ ರೀತಿ ನಮಗೆ ಮಾಡ್ಕೊಳ್ಬಹುದು. ಹೌದು, ತುಂಬ ಇದರಲ್ಲಿ ತುಂಬ ಬಟಾಟೆ ರೆಸಿಪಿ ಉಂಟು. ಅದನ್ನಂದರೆ ಹೀಗೆ ಒಂದು ಇದ್ರೆ ಸಾಕೋದು ಬಟಾಟೆ, ಅದನ್ನು ಫ್ರೈ ಮಾಡಿ ಕೂಡ ಹೀಗೆ ತಿನ್ಕೊಳ್ಬೋದು ನಮಗೆ ಊಟದ ಜೊತೆ, ಏನು ಇಲ್ಲ ಅಂದರೆ. ಎಣ್ಣೆ ಬಿಸಿ ಆಯಿತು, ಹಾಕೊಳ್ಳುವ.
ಅದು ಕಾರ್ನ್ ಫ್ಲೋರ್ ಹಾಕಿದ್ರಿಂದ ಸ್ವಲ್ಪ ಬಿಟ್ಕೊಳ್ಳಲ್ಲ. ಇನ್ನು ಹೆಚ್ಚಾಗಿ ಮನೆಯಲ್ಲಿ ಈ ರೀತಿ ಎಲ್ಲ ನನ್ನ ಮಗ ತುಂಬ ಮಾಡೋದು ಬಟಾಟೆ ಹೌದಾ? ಅವನ 8th ಸ್ಟ್ಯಾಂಡರ್ಡ್. ಅವನಿಗೆ ತುಂಬ ರೆಸಿಪಿ ಬರ್ತದೆ ಆಲ್ವೇಸ್ ಮಾಡ್ಲಿಕ್ಕೆ ಎಲ್ಲ. ಇನ್ನೊಂದ್ಸಲ ನೀವು ಅವರನ್ನು ಕೂಡ ಕರ್ಕೊಂಡು ಹೇಳ್ತಾನೆ. ನೆನ್ನೆ ಕೂಡ ಹೇಳ್ತಾ ಇದ್ದೆ, ಇದು ಅವನೇ ಹೇಳಿದ್ದು ರೆಸಿಪಿ. ಈಗ ಓಕೆ, ಸೊ ನೆಕ್ಸ್ಟ್ ಬರುವಾಗ ಅವರನ್ನು ಕೂಡ ಕರ್ಕೊಂಡು ಬನ್ನಿ. ಸೊ ಅವರಿಗೆ ಕುಕಿಂಗ್ ಅಲ್ಲಿ ಹಾಗಾದ್ರೆ ಇಂಟ್ರೆಸ್ಟ್ ತುಂಬ ಇದೆ, ಇಂಟ್ರೆಸ್ಟ್ ಉಂಟು. ಇದರ ಕ್ರೆಡಿಟ್ಸ್ ಹಾಗಾದ್ರೆ ನಿಮ್ಮ ಮಗನಿಗೆ ಹೋಗಬೇಕು. ಸೊ ಇದನ್ನ ಬ್ರೌನ್ ಆಗಬೇಕಲ್ಲ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕಾ? ಓಕೆ, ಇದು ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಮೇಡಮ್ ಇನ್ನೊಂದು ಬಾಣಲೆ. ಓಕೆ, ಗ್ಯಾಸ್ ಆನ್ ಮಾಡ್ಕೊಳ್ಳುವ. ಇದಕ್ಕೆ ಕೂಡ ಸ್ವಲ್ಪ ಎಣ್ಣೆ, ನೀರುಳ್ಳಿ ಮಾಡಿ. ಸೊ ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ತಗೊಂಡಿದ್ದೀರಿ, ಫ್ರೈ ಮಾಡಬೇಕು ಸರ್. ಇದನ್ನು ಮಂಚೂರಿ ಮಾಡಲಿಕ್ಕೆ. ಮಂಚೂರಿ. ಈ ಸ್ಪೈಸಿ ಇಷ್ಟಪಡುವವರಿಗೆ ಈ ರೀತಿ ಮಾಡ್ಕೊಳ್ಬೋದು, ಒಳ್ಳೆಯದಾಗ್ತದೆ. ನಿಮಗೆ ಜಾಸ್ತಿ ಯಾವುದು ಇಷ್ಟ ಮ್ಯಾಮ್? ಅಂದರೆ ಇವತ್ತು ನಮಗೆ ಒಂದು ಸ್ಪೈಸಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ, ಇನ್ನೊಂದು ನೆಕ್ಸ್ಟ್ ಚಿಕ್ಕು ಶೀರಾ ಅಂತ ಹೇಳಿದ್ರಲ್ಲ, ಸ್ವೀಟ್. ನಿಮ್ಗೆ ಯಾವುದು ಇಷ್ಟ? ಎರಡು ಶೀರಾನೇ. ಸ್ವೀಟ್ ಇಷ್ಟವ ತುಂಬ? ನಮಗೆ ಸ್ವೀಟ್ ಜಾಸ್ತಿ. ಟೊಮೆಟೊ ಹಾಕ್ತೀನಿ. ಸೊ 2 ಆಲೂಗಡ್ಡೆ ತಗೊಂಡಿದ್ದೀರಿ, ಟೊಮೆಟೊ ಒಂದು ಟೊಮೆಟೊ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಅಲ್ಲ. ಕ್ಯಾಪ್ಸಿಕಮ್ ಹಾಕ್ಬೋದು, ನಾನು ತಂದಿಲ್ಲ, ಅದು ಒಳ್ಳೆ ಟೇಸ್ಟ್ ಆಗ್ತದೆ. ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚಿಕ್ಕ ಹೀಗೆ ಕಟ್ ಮಾಡಿ ಒಳ್ಳೆಯದಾಗ್ತದೆ. ಬೇರೆ ಏನೆಲ್ಲ ರೆಸಿಪೀಸ್ ನಿಮ್ಮ ಮಗ ನಿಮಗೆ ಮಾಡಿ ಕೊಡ್ತಾರೆ? ಇಲ್ಲ, ಇದ್ರದ್ದೇ ಜಾಸ್ತಿ. ಅವರಿಗೆ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಫ್ರೆಂಚ್ ಫ್ರೈಸ್, ಅದು ಮಕ್ಕಳಿಗೆ ತುಂಬ ಇಷ್ಟ. ಫ್ರೆಂಚ್ ಫ್ರೈಸ್ ಮಾಡ್ತೇನೆ, ಅಂದರೆ ಟೇಸ್ಟ್, ಅಂದರೆ ಉಪ್ಪಿನೊಂದು ಟೇಸ್ಟ್ ಗೊತ್ತಾಗೋದಿಲ್ಲ, ಚಪ್ಪೆ ಆಗ್ತದೆ, ಮತ್ತೆಲ್ಲ ಹಾಕಿದ್ದು ಸರಿ ಆಗ್ತದೆ, ಕರೆಕ್ಟ್ ಆಗ್ತದೆ. ಅದೊಂದು ಅಂದಾಜು ಆಗೋದಿಲ್ಲ. ಉಪ್ಪು ಕಡಿಮೆ ಆದರೂ ಕೂಡ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು. ಮೊದಲಿಗೆ ಮಾಡ್ಕೊಳ್ಳುವಾಗ ಹಾಗೇನೆ ಮಾಡ್ಕೊಳ್ಬೇಕು, ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ. ನೆಕ್ಸ್ಟ್ ಅವರಿಗೆ ಗೊತ್ತಾಗುತ್ತೆ ಅದರ ಬಗ್ಗೆ. ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇದೆ. ಅಡುಗೆ ಸ್ಟ್ಯಾಂಡರ್ಡ್ ಅವರು 8 ಈಗ. 8ಆ? ಅಡುಗೆ ಅಂತಲ್ಲ, ಎಲ್ಲದರಲ್ಲೂ ಅವನಿಗೆ ಮಾಡಬೇಕು. ಎಲ್ಲದರಲ್ಲೂ. ಅಂದರೆ ಮನೇಲಿ ಯಾರೆಲ್ಲ ಇದ್ದೀರಿ ಮೇಡಮ್ ನಿಮಗೆ? ನಾನು, ಹಸ್ಬೆಂಡ್ ಮತ್ತು ಮಕ್ಕಳಿಬ್ಬರು. ದೊಡ್ಡವನು ಹೌದು ಬಜಾಜ್ ಫೈನಾನ್ಸಲ್ಲಿ ಇದ್ದಾನೆ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತದೆ. ಓಕೆ. ಅರಸಿನ ಚೂರು ಫ್ರೈ ಮಾಡಿ, ಚೂರು ಮೆಣಸಿನ ನೋಡಿ ಸ್ವಲ್ಪ ಹಾಕ್ತೇನೆ. ಅಂತ ಇದು ಹಾಕ್ತೀವಿ, ಹಸಿರು ಮೆಣಸಿನಕಾಯಿ. ಆಲ್ರೆಡಿ ಸ್ಪೈಸಿ ಇದೆ, ಸ್ವಲ್ಪ ಹಾಕಿದರೆ ಆಯ್ತು. ಹೌದು, ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಮತ್ತು ಸ್ವಲ್ಪ ಗಾಳಿ. ಉಪ್ಪು ಹಾಕಿ. ಓಕೆ. ಇದಕ್ಕೆ ನೀರೇನಾದರೂ ಆ್ಯಡ್ ಮಾಡಲಿಕ್ಕೆ? ಇಲ್ಲ, ಬೇಡ. ಮಂಚೂರಿ ಅಲ್ಲ, ಸಿಮ್ಮಿದೆ ಆಯಿತಾ. ಸಾಸ್ ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲಿ ಸಾಸ್. ಚೂರು ಬೇಕಿದೆ ಹಾಕುವ, ಒಂಚೂರು ನೀರು ತಳೆ ಸ್ವಲ್ಪ ಒಂಚೂರು. ಹಾಂ, ಸಾಕು ಸಾಕು ಸಾಕು. ಸೋಯಾ ಸಾಸ್. ಓಕೆ. ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್. ಇದು ಸ್ವಲ್ಪ ಟೊಮೆಟೊ ಸ್ವಲ್ಪ ಇದಾದರೆ, ಸ್ಮ್ಯಾಶ್ ಆದರೆ ಒಳ್ಳೆಯದು, ಟೇಸ್ಟ್ ಬರ್ತದೆ, ಫ್ಲೇವರ್ ಒಳ್ಳೆ ಸಿಗುತ್ತೆ. ಯಾವ ಫುಡ್ ಕೂಡ ಹೊರಗೆ ತಿನ್ನುವ ಬದಲು ಮನೆಯಲ್ಲಿ ಮಾಡಿದರೆ ಒಳ್ಳೆಯದು ತುಂಬ. ಹಾಕ್ತೇನೆ. ಓಕೆ ಮೇಡಮ್. ಸೊ ಈಗ ಆಲೂ ಹಾಕ್ತಾ ಇದ್ದೀರಿ ಮಂಚೂರಿಗೆ. ಇದು ಸ್ವಲ್ಪ ಮಿಕ್ಸ್ ಅದ್ರ ಮೇಲೆ ಹಾಕಿ ಮಾಡಿದರೆ ಹೀಗೆ ಕೂಡ ತಿನ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಚೂರು 5 ನಿಮಿಷ ಹೀಗೆ ಚೂರು ಆಯಿತು.
ಓಕೆ. ಸೊ ಮನೆಯಲ್ಲಿರುವ ಐಟಮಲ್ಲೇ ನಾವು ಆಲೂ ಮಂಚೂರಿ ರೆಡಿ ಮಾಡ್ಕೊಳ್ಬಹುದು. ಓಕೆ. ಸೊ 5 ಮಿನಿಟ್ಸ್ ಸ್ವಲ್ಪ ಬೇಯಿಸಬೇಕು, ಅಂದರೆ ಅದು ಮಿಕ್ಸ್ ಆಗ್ತದೆ ಅದಕ್ಕೆ ಆಲೂಗೆ ಸ್ವಲ್ಪ ಗ್ರೇವಿ ಅದು ಎಳ್ಕೊಳ್ಬೇಕಲ್ಲ. ಓಕೆ, ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಓಕೆ, ನೀವು ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಗಾರ್ನಿಶಿಂಗ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಲೂ ಮಂಚೂರಿ ರೆಡಿಯಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಲಿಕ್ಕೆ ನಮ್ಮದು ಗೋಬಿ ಮಂಚೂರಿ ಬರುತ್ತಲ್ಲ, ಸೇಮ್ ಅದೇ ಥರ ಬಂದಿದೆ, ಆದರೆ ನಮ್ಮ ಇವತ್ತಿನ ಸ್ಪೆಷಲ್ ಆಲೂ ಮಂಚೂರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸ್ಪೆಷಲ್ ಆಲೂ ಮಂಚೂರಿ ರೆಡಿ ಆಗಿದೆ. ನಿಮಗೆ ಕೂಡ ಮಾಡ್ಕೊಳ್ಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಆಲೂ ಮಂಚೂರಿ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಮೆಣಸಿನ ಪುಡಿ, ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ, ಹೆಚ್ಚಿದ ಈರುಳ್ಳಿ ಹಾಗೂ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕಾರ್ನ್ಫ್ಲೋರ್ ಹಾಕಿ ಕಲಸಿಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಮ್ಮಣ್ಣ ಬರುವವರೆಗೂ ಕರಿಯಿರಿ. ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು ಹಾಕಿ ಹುರಿದು ಆ ನಂತರ 1 ಹೆಚ್ಚಿದ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಹಾಕಿ ಬೆರೆಸುತ್ತಾ ಬೇಯಿಸಿ. ಮಸಾಲೆ ಬೆಂದ ನಂತರ ಕರಿದಿಟ್ಟ ಆಲೂಗಡ್ಡೆ ಸೇರಿಸಿ ಮಸಾಲೆಯೊಂದಿಗೆ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬಾಯಲ್ಲಿ ನೀರೂರಿಸುವ ಆಲೂ ಮಂಚೂರಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.